ನನಗೆ 9/11 ಆಗಬೇಕು. ನನಗೊಂದು ಮಗನ ಎಜುಕೇಷನ್ ಲೋನಿಗೆ ಬೇಕಾಗಿ ನಾನು ಇಷ್ಟು ನೋಡ್ತಾ ಇದ್ದೇನೆ. ಅವನು ಪೈಲಟ್ ಮಾಡ್ತಾ ಇದ್ದಾನೆ. ಅದಕ್ಕೆ ಬೇಕಾಗಿ 6 ತಿಂಗಳಿಂದ ಬರ್ತಾ ಇದ್ದೇನೆ ನಾನು ಇಲ್ಲಿ. 6 ತಿಂಗಳಿಂದ ಎಕ್ಸಾಮ್ ಎಲ್ಲ ಪಾಸ್ ಆಗಿ ಆಯಿತು. ಈಗ ಟ್ರೈನಿಗೆ ಹೋಗ್ಬೇಕಿದ್ರೆ ಹಣ ಕಟ್ಟಬೇಕು. ಹಣ ಕಟ್ಟುವಂತ ಇದಿಲ್ಲ ನಮ್ಮಲ್ಲಿ. ಲೋನ್ ಮಾಡಿ ಆದರೆ ಕಟ್ಟುವಂತ ಆದರೆ ಇದು ಡಾಕ್ಯುಮೆಂಟ್ ಸರಿ ಇಲ್ಲ. 4:45ಗೆ ಇಲ್ಲಿ ಬಂದಿದ್ದೇನೆ. ಸೊ ಹೊರಗಡೆ ತುಂಬ ಕತ್ಲೆ ಇರ್ತದೆ, ಹೆಣ್ಮಕ್ಳಿಗೆ ಯಾವುದೇ ಸುರಕ್ಷತೆ ಇರುವಂತಹ ಪ್ಲೇಸ್ ಆಗಿರುವುದಿಲ್ಲ. ನನಗೆ ತುಂಬ ಬೇಸರ ಅಂದರೆ ಮಹಿಳೆಯರಿಗೆ ಪ್ರಾಯದವರಿಗೆ ನಿಲ್ಲಲಿಕ್ಕೆ ಭಾರಿ ಕಷ್ಟ. ಬೆಳಿಗ್ಗೆ ಬಂದು ಕ್ಯೂ ನಿಲ್ಲಬೇಕು. ನಾನೀಗ 3ನೇ ಸಲ ಬರುವುದು. ನನಗೆ ಫಸ್ಟ್ ಗೊತ್ತಿಲ್ಲ. ಬಂದಾಗ 9:30 ಬರುವಾಗ ಇರು ಬೇಗ ಬರೋದು, ಮೂಜಿ 4 ಗಂಟೆ ಬಿಟ್ಟು ಟೋಕನ್ ತಿಕ್ಕುಜಿ ಬುಕ್ಕ ಬರ್ತದೆ ಅಂತ ಹೇಳಿದರು. ಇಲ್ಲಿ ಬಂದು ಮೊನ್ನೆ ಒಂದು ದಿವಸ 9/11ಗೆ ಮಾಡಲಿಕ್ಕೆ ಇಡೀ ದಿನ ಆಗಿದೆ. ಅದರಲ್ಲಿ ಊಟ ಇಲ್ಲ, ಚಹಾ ಇಲ್ಲ, ಕಾಫಿ ಎಲ್ಲ ಕೂತ್ಕೊಳ್ಳೋಕೆ ಇಲ್ಲಿ. ಹೀಗೆ ನಾನು 6 ಸಲ ಆಯ್ತು ಇಲ್ಲಿ ಬರೋದು. ಅದು ಕೂಡ ಎಷ್ಟು 3 ಗಂಟೆಗೆ ಎದ್ದು ಬರ್ತೇನೆ ಮನೆಯಿಂದ. ಏನಾದರೂ ರಿಕ್ಷಾ ಬಾಡಿಗೆಯಲ್ಲಿ ಇಲ್ಲಿ ಬರೋದು. ಬಂದು ಇಲ್ಲಿ 12 ಗಂಟೆವರೆಗೆ ಕಾಯಬೇಕು. ಬೆಳ್ತಂಗಡಿ ತಾಲೂಕಿನಲ್ಲಿ ಮೂಡದ ಸಮಸ್ಯೆ ಬಹಳಷ್ಟಿದೆ ಅನ್ನುವಂತಹದ್ದು. ಇದೀಗ ನಾವು ತಾಲೂಕು ಪಂಚಾಯತ್ ಕಚೇರಿಯ ಮುಂಭಾಗದಲ್ಲಿದ್ದೇವೆ. ಇವತ್ತು ಬೆಳಗ್ಗೆಯೂ ಕೂಡ ಬಹಳಷ್ಟು ಹೊತ್ತಿನಿಂದ ಅಂದ್ರೆ ಸುಮಾರು 3 ಗಂಟೆಯಿಂದ ಬಂದು ಇಲ್ಲಿ ಮೂಢ ಅಧಿಕಾರಿಗಾಗಿ ಅಂದ್ರೆ ಅಧಿಕಾರಿ ಆಗಮನಕ್ಕಿಂತ ಮೊದಲು ಅಧಿಕಾರಿ ಬರ್ತಾರೆ ಅಂತಂದಾಗ ಅಲ್ಲಿ ಒಂದಷ್ಟು ಟೋಕನ್ ಕೊಡುವಂತ ಸಿಸ್ಟಮ್ ಇದೆ. 50 ಜನರಿಗೆ ಅಂದ್ರೆ 50 ಜನರಿಗೆ ಮಾತ್ರ ಟೋಕನ್ ಕೊಡ್ತಾರೆ ಅನ್ನುವಂತಹದ್ದು. ಬಹಳಷ್ಟು ಜನ ಇದ್ದಾರೆ. ದೂರದಿಂದ ತೋರಿಸ್ತೀವಿ, ಯಾರ ಮುಖವನ್ನೂ ಕೂಡ ನಾವು ತೋರಿಸೋದಿಲ್ಲ. ಯಾಕೆಂತಂದ್ರೆ ಇಲ್ಲಿ ಅವರೆಲ್ಲರೂ ಕೂಡ ಮಾತನಾಡೋದಕ್ಕೆ ಭಯ ಪಡ್ತಿದ್ದಾರೆ. ಒಂದು ವೇಳೆ ಮಾತನಾಡಿದ್ರೆ ನಮ್ಮ ಫೈಲನ್ನ ಯಾವಾಗ ಅವರು ಮೂವ್ ಮಾಡೋದಿಲ್ವೋ ಅನ್ನುವಂತಹದನ್ನ ಆ ಒಂದು ಭಯ ಇದೆ. ಆದರೆ ಈಗ ಮಾತನಾಡೋರು ಯಾರದ್ದು ಕೂಡ ಹೆಸರನ್ನ ಬಹಿರಂಗ ಪಡಿಸೋದಿಲ್ಲ, ಬದಲಾಗಿ ಅವರನ್ನ ನಾವು ಬ್ಲರ್ ಮಾಡಿ ತೋರಿಸ್ತೇವೆ. ಈಗ ಬೆಳಗ್ಗೆ 3 ಗಂಟೆಗೆ ಬಂದವರು ಕೂಡ ಇಲ್ಲಿ ಇದ್ದಾರೆ. ಅವ್ರ ಹತ್ರ ಮಾತಾಡಿಸ್ಬೇಕು. 3 ಗಂಟೆಗೆ ಯಾಕೆ ಬಂದ್ರಿ ಅಂತ ಕೇಳಬೇಕು. ನಮಸ್ತೆ, ಇರ್ನ ಪುದರೇನಾ 3:45 3 ಗಂಟೆಗೆ ಯಾಕಂದ್ರೆ ಟೋಕನ್ಗೋಸ್ಕರ ಬರ್ಪುಣ. ಏತ್ ಕೊಡ್ತಾರೆ ಟೋಕನ್? ಟೋಕನ್ ಒಂಜಿ ದಿನಕ್ಕೆ 5 ರೂಪಾಯಿ. ದಿನಕ್ಕೆ 5 ರೂಪಾಯಿ ಐಟ್ 5 ಮಾತ್ರ ತೂಪುಣ ವಾರಕ್ಕೆ ಒಂಜಿ ದಿನ. ಅಂಚೆ ಕಾಂಡೆ ಬರ್ತದೆ, ನಂಬರ್ ಬರೆದು ದಿಕ್ಕುನ ಮತ್ತೆ ಅವ್ರು ಬರೋಕ್ಕೆ ಫೈಲ್ ನಂಬರ್ ಕೊರಿಯರ್ ಮತ್ತೆ ಮೇಡಮ್ 15 ಗಂಟೆ ಹಾಕೊಂಡು 10 ಗಂಟೆ ಹಾಂ ಆಟ ಕಾಪೋಡು. ಹಾಂ ಇತ್ತೆ 3 ಗಂಟೆ ಬರ್ತದೆ 11 ಗಂಟೆ ಮೂಲೆ ಪೂರ ಅಂದು ಬೇಲೆ ಆಗ್ಬಿಟ್ಟು 3 ಇಪ್ಪುಣ ಬುಕ್ಕ ಶಂಕ್ಲ ಬೇಲೆ ಆವಡತ್ತೆ. ಯಾನ ಕನ್ಯಾ ಸರ್ತಿ 4 ಗಂಟೆ ಬೈದೆ ಅಪ್ಪಗ ಬಂದಿತ್ತು. ಈ ಸರ್ತಿ 3:45 ಬರ್ತದೆ. ಇಲ್ಲಾದ್ರು 3 ಗಂಟೆ ಬಿದ್ದಾರ್ದೆ. ಇದು 3:45 ಬರ್ತದೆ. ಸರ್ ಇದು ಯಾನು ಬೆತ್ತ ಜನ ಬರ್ತದೆ. ಬೇತೆ ಜನ ಸರ್ ಇದು ಎಸ್ ತುಲೆ ಒಬ್ಬೊಬ್ರದ್ದು ಒಂದೊಂದು ಕಥೆ. ಇಲ್ಲಿ ಎಲ್ಲರೂ ಇದ್ದಾರೆ, ಆದ್ರೆ ಯಾರ್ದು ಕೂಡ ಮುಖ ತೋರಿಸೋದಿಲ್ಲ ಅಂತ ಹೇಳಿದೀವಿ. ಮುಖ ತೋರಿಸೋದಿಲ್ಲ. ಸರ್ ಯಾವ ಕಾರಣಕ್ಕೆ ಬಂದಿರಿ? ನನಗೊಂದು 9/11 ಆಗಬೇಕಿತ್ತು. ಅಲ್ಲಿ ಬಡ ಅಂಗಡಿ ಪಂಚಾಯತಿಯಲ್ಲಿ 6 ತಿಂಗಳು ಇದು ಮಾಡಿದೆ. ಅಲ್ಲಿ ಅವರು ಕೊಡ್ತೇವೆ ಅಂತ ಹೇಳಿ ಲಾಸ್ಟಿಗೆ ಇಲ್ಲಿ ಆಗೋದಿಲ್ಲ, ಮೂಡಕ್ಕೆ ಹೋಗಿ ಅಂತ ಹೇಳಿದರು. ಈಗ ಮೂಡಕ್ಕೆ ಬಂದು ಎಲ್ಲ ಫೈಲ್ ಒಮ್ಮೆ ತಂದು ಕೊಟ್ಟಾಯಿತು. ಕೊಟ್ಟದನ್ನು ನೋಡುವಾಗ ಇವತ್ತು ಒಂದು ಹೇಳ್ತಾರೆ ಇದು ಸರಿ ಇಲ್ಲ ಅಂತ. ಅದು ಎಲ್ಲ ಒಮ್ಮೆಲೆ ಹೇಳುವುದಿಲ್ಲ, ಯಾವುದು ಕರೆಕ್ಟ್ ಉಂಟು ಯಾವುದು ಸರಿ ಉಂಟು ಅಂತ ಒಮ್ಮೆಲೆ ಹೇಳುವುದಿಲ್ಲ. ಒಮ್ಮೆ ಹೇಳ್ತಾರೆ ಇದು ಸರಿ ಇಲ್ಲ, ಸರಿ ಮಾಡಿಕೊಂಡು ಬನ್ನಿ ಅಂತ. ಪುನಃ ನೆಕ್ಸ್ಟ್ ಮಂಗಳವಾರ ಬರಬೇಕಿಲ್ಲಿ. ಆ ದಿವಸ ನೋಡಿ ಹೇಳ್ತಾರೆ ಅದು ಸರಿ ಇಲ್ಲ, ಮತ್ತೊಂದು ಸರಿ ಇಲ್ಲ ಅಂತ. ಹೀಗೆ ವಾರದಲ್ಲಿ ಈಗ ನಾನು 6 ಸಲ ಆಯ್ತು ಇಲ್ಲಿ ಬರೋದು. ಅದು ಕೂಡ ಎಷ್ಟು 3 ಗಂಟೆಗೆ ಎದ್ದು ಬರ್ತೇನೆ ಮನೆಯಿಂದ. ಏನಾದರೂ ರಿಕ್ಷಾ ಬಾಡಿಗೆಯಲ್ಲಿ ಇಲ್ಲಿ ಬರೋದು. ಬಂದು ಇಲ್ಲಿ 12 ಗಂಟೆವರೆಗೆ ಕಾಯಬೇಕು. ಅದು ಅವರು ಕೊಡೋದು ಸರಿ ಇಲ್ಲದಿದ್ದರೆ ಇನ್ನು ಮತ್ತೊಂದು ವಾರ ಬರಬೇಕು. ಇದೇ ಅವಸ್ಥೆ ನಮ್ಮದು. ಒಂದೇ ಸಲ ಏನೆಲ್ಲ ಬೇಕು ಅಂತ ಹೇಳುದಿಲ್ಲ, ಹೇಳುವುದಿಲ್ಲ. ಇದು ಎಂತೆಂಥ ಇದರಲ್ಲಿ ಫಾಲ್ಟ್ ಉಂಟು ಯಾವುದೂ ಹೇಳುವುದಿಲ್ಲ. ಲಾಸ್ಟಿಗೆ ಇವತ್ತೊಂದು ಹೇಳ್ತಾರೆ, ಇದು ಅದೆಲ್ಲ ಸರಿ ಮಾಡಿ ತರುವಾಗ ಬರುವ ವಾರದಲ್ಲಿ ಮತ್ತೊಂದು ಹೇಳ್ತಾರೆ ಅವರು, ಇದು ಸರಿ ಇಲ್ಲ ಅದನ್ನು ಮಾಡಿಕೊಂಡು ಬನ್ನಿ ಅಂತ. ಇದೇ ಆಯ್ತು ನಮಗೆ. ನಿಮಗೆ ಏನಾಗ್ಬೇಕು ಈಗ? ನನಗೆ 9/11 ಆಗಬೇಕು. ನನಗೊಂದು ಮಗನ ಎಜುಕೇಷನ್ ಲೋನಿಗೆ ಬೇಕಾಗಿ ನಾನು ಇಷ್ಟು ನೋಡ್ತಾ ಇದ್ದೇನೆ. ಮಗ ಅಂದ್ರೆ ಎಂತ ಮಾಡ್ತಾರೆ? ಅವನು ಪೈಲಟ್ ಮಾಡ್ತಾ ಇದ್ದಾನೆ. ಅದಕ್ಕೆ ಬೇಕಾಗಿ 6 ತಿಂಗಳಿಂದ ಬರ್ತಾ ಇದ್ದೇನೆ ನಾನು ಇಲ್ಲಿ. 6 ತಿಂಗಳಿಂದ ಎಕ್ಸಾಮ್ ಎಲ್ಲ ಪಾಸ್ ಆಗಿ ಆಯ್ತು. ಈಗ ಟ್ರೈನಿಗೆ ಹೋಗ್ಬೇಕಿದ್ರೆ ಹಣ ಕಟ್ಟಬೇಕು. ಹಣ ಕಟ್ಟುವಂತ ಇದಿಲ್ಲ ನಮ್ಮಲ್ಲಿ. ಲೋನ್ ಮಾಡಿ ಆದ್ರೆ ಕಟ್ಟುವಂತ ಆದ್ರೆ ಇದು ಡಾಕ್ಯುಮೆಂಟ್ ಸರಿ ಇಲ್ಲ. ಬ್ಯಾಂಕ್ಗೆ ಹೋಗಿ 9/11 ಮಾಡಿಕೊಂಡು 9/11 ಬಿ ಆಗಿದೆ ನನಗೆ. ಇನ್ನು ಅದು ಖಾತೆ ಮಾತ್ರ ಚೇಂಜ್ ಆಗಬೇಕಷ್ಟೇ, ಖಾತೆ ಆಗಬೇಕಷ್ಟೇ. ಅದು ಕೂಡ ಇಲ್ಲಿ ಆಗೋದಿಲ್ಲ. ಅದೇ ಸಮಸ್ಯೆ ನಮ್ದು. ಮಗನಿಗೆ ಗೊತ್ತು ಅಪ್ಪ ಹೀಗೆ ಹೋಗಿ ಕಣ್ಣೀರು ಹಾಕುವಂತ ಪರಿಸ್ಥಿತಿ ಬಂದಿದೆ ಅಂತ.
ಎಲ್ಲ ಅವನು ಕೂಡ ಏನು ಮಾಡುದು, ಹಣ ಸಿಕ್ಕಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ. ಓ, ಎಕ್ಸಾಮ್ ಎಲ್ಲ ಪಾಸ್ ಆಗಿದೆ ಅವನಿಗೆ, ಆದರೆ ಮುಂದೆ ಹೋಗ್ಲಿಕ್ಕೆ ಹಣದ ಸಮಸ್ಯೆ. ಅದು ಬ್ಯಾಂಕಿಂದ ಲೋನ್ ಮಾಡುವಂತ ಇದ್ರೆ ಈ 911 ಸಮಸ್ಯೆ. ಇಲ್ಲಿ ಬಂದ್ರೆ ಇಲ್ಲಿ ಅಧಿಕಾರಿಗಳ ಸಮಸ್ಯೆ. ಯಾವಾಗಲೂ ಒಂದು ಆಫೀಸ್ ಅಂದ ಮೇಲೆ ಎಲ್ಲ ಟೈಮಲ್ಲಿ ಇರಬೇಕು. ಮೂಡಂತ ಮಾಡಿದ ಮೇಲೆ ಅಲ್ಲಿ ಒಂದು ಆಫೀಸರ್ ಯಾವಾಗಲೂ ಇರಬೇಕು. ಅದಿಲ್ಲ, ವಾರದಲ್ಲಿ ಒಂದು ದಿವಸ ಬರ್ತಾರೆ. ಒಂದು ದಿವಸ ಬಂದು ಅದು ಫೈಲ್ ಸರಿ ಇದ್ರೆ ಸರಿ, ಇಲ್ಲದ್ರೆ ಮತ್ತೊಂದು ವಾರ ಬನ್ನಿ, ಹೀಗೆ ಇದಾಯ್ತು. 6 ಸಲ ಇಲ್ಲಿ ಬಂದಿದ್ದೇನೆ, 6 ತಿಂಗಳು ಅಲ್ಲಿನ ಪಂಚಾಯತಲ್ಲಿ ಇದು ಮಾಡಿದ್ದೇನೆ. ಬಡಂಗಡಿ ಪಂಚಾಯತ್ ಯಾಕೆ ನಿಮಗೆ ಗೈಡ್ ಮಾಡ್ಲಿಲ್ವಾ ಮೂಡಕ್ಕೆ ಹೋಗಿ ಅಂತ? ಮೂಡಗೆ ಫಸ್ಟಿಗೆ ಹೇಳಿದ್ರು ನಮ್ದು ಸರ್ವರ್ ಬರಲಿಲ್ಲ, ಸರ್ವರ್ ಬಂದ ಮೇಲೆ ಆಗ್ತದೆ ಅಂತ. ಹಾಗೆ ಡೈಲಿ ವಾರದಲ್ಲಿ 2 ಸಲ ಬಂದು ಹೋಗ್ತಾ ಇದೆ. ಅಲ್ಲಿ ಎಲ್ಲ ಆದ್ಮೇಲೆ ಮೊನ್ನೆ ಹೇಳಿದ್ರು, ಒಂದು ಲೆಟರ್ ಕೊಟ್ಟು ಹೇಳಿದ್ರು, ನಿಮ್ದು ಆಗುದಿಲ್ಲ, ನೀವು ಮೂಡಕ್ಕೆ ಹೋಗಿ ಅಂತ ಹೇಳ್ತಾರೆ. ಈಗ ಮೂಡದಲ್ಲಿ ಬಂದ್ರೆ ಈ ಸಮಸ್ಯೆ. ನಿಮ್ಮ ಹೆಸರು? ನಮಸ್ತೆ. ನಮಸ್ತೆ. ಹಾ, ನಾನು 9 ಲೆವೆಲ್ಗೆ ಅದು ಫಸ್ಟ್ ಬಂದದ್ದು ಇವತ್ತು. ಫಸ್ಟ್ ಬಂದದ್ದು. ಮೇಡಮ್, ನಂದು ಕಟ್ಟಡ ಲೈಸೆನ್ಸ್ಗೆ ಎಲ್ಲಿ? ಬಡಕೋಡಿ ಬಡಕೋಡಿ. ಹೊಸಂಗಡಿ ಗ್ರಾಮ. 911ಗೆ ಒಂದು 3-4 ಸಲ ಬಂದೇನೆ. ನಾನು 5 ಗಂಟೆಗೆ ಮನೆಯಲ್ಲಿ ಹೇಳ್ತೇನೆ, ಅಲ್ಲಿಂದ 70 ರೂಪಾಯಿ ಕೊಟ್ಟು ರಿಕ್ಷಾದಲ್ಲಿ ಬರಬೇಕು. ಆಮೇಲೆ ಬಸ್ನಲ್ಲಿ 1 ಗಂಟೆ 50 ರೂಪಾಯಿ ಬಸ್ಸಿಗೆ ಕೊಡಬೇಕು ಇಲ್ಲಿ ಬೆಳ್ತಂಗಡಿಗೆ. ಇಲ್ಲಿ ಬಂದು ಮೊನ್ನೆ ಒಂದು ದಿವಸ 911ಗೆ ಮಾಡಲಿಕ್ಕೆ ಇಡೀ ದಿನ ಆಗಿದೆ. ಅದರಲ್ಲಿ ಊಟ ಇಲ್ಲ, ಚಹಾ ಇಲ್ಲ, ಕಾಫಿ ಎಲ್ಲ ಕೂತ್ಕೊಳ್ಳೋಕೆ ಇಲ್ಲಿ. ಆಮೇಲೆ ಅದು ಹೇಗೂ ಮಾಡಿಕೊಟ್ರು. ಆಮೇಲೆ ಪಂಚಾಯತ್ಗೆ ಹೋದೆ. ಅಲ್ಲಿ 2 ತಿಂಗಳು ಮಾಡಿದ್ರು ನನಗೆ, ಅದಾಗ್ತದೆ ಇದಾಗ್ತದೆ ಅಂತ. ಅಲ್ಲಿ ಮಾಡಿಕೊಟ್ರು. ಈಗ ಕಟ್ಟಡ ಲೈಸೆನ್ಸ್ಗೆ ಬಂದೇನೆ. ಮೊನ್ನೆ ಅರ್ಜಿ ಕೊಟ್ಟು ಹೋಗಿದ್ದೇನೆ. ಇವತ್ತು ಏನಾಗಬೇಕು ಆಗ್ತದೆ ನೋಡಬೇಕು. ಬೆಳಿಗ್ಗೆ 5 ಗಂಟೆಗೆ ಮನೆಯಿಂದ ಎದ್ದು ಇಲ್ಲಿ 8 ಗಂಟೆಗೆ ಬಂದೆ. ನಾನೊಂದು 2-3 ಸಲ ಬಂದೆ, ಆಗ್ಲಿಲ್ಲ ನಂದು ಫೈಲ್. 3 ಸಲ ಬಂದಾಗ್ಲಿಲ್ಲ. ನಿರಂತರ ಬರ್ತಾ ಇದ್ದೀರಿ? ಬರ್ತಾ ಇದ್ದೆ. ಓಕೆ. ಸರ್, ನನಗೆ ತುಂಬಾ ಬೇಸರ ಅಂದ್ರೆ ಮಹಿಳೆಯರಿಗೆ, ಪ್ರಾಯದವರಿಗೆ ನಿಲ್ಲಿಕ್ಕೆ ಭಾರಿ ಕಷ್ಟ. ಬೆಳಿಗ್ಗೆ ಬಂದು ಕ್ಯೂ ನಿಲ್ಬೇಕು. ನಾನೀಗ 3ನೇ ಸಲ ಬರುದು. ನನಗೆ ಫಸ್ಟ್ ಗೊತ್ತಿಲ್ಲ. ಬಂದಾಗ 9:30 ಬರುವಾಗ ಬೇಗ ಬರೋದು, ಮೂಜಿ 4 ಗಂಟೆ ಬರೋದು, ಟೋಕನ್ ತಿಕ್ಕುಜಿ ಬುಕ್ಕ ಬರ್ತಾನೆ ಅಂತ ಹೇಳಿದ್ರು. ಹಾಗೆ ಇವತ್ತೊಂದು 4 ಗಂಟೆ ಎದ್ದು ಬಂದಿದ್ದೇವೆ ಬೇಗ. ನಾವು ಬಂದದ್ದು ಅಲ್ಲಿಂದ ಗಾಡಿ ಮಾಡ್ಕೊಂಡು ಬರಬೇಕು. ನನ್ನ ಒಂದು ಅಭಿಪ್ರಾಯ ಅಂದರೆ ಇದು ಒಂದು ಪಂಚಾಯತಿಗೆ, ಒಂದು 2 ಪಂಚಾಯತಿಗೆ ಸೆಲೆಕ್ಷನ್ ಮಾಡಿ ಇಂಥದ್ದು ಪಂಚಾಯತಿನವ್ರು ಮಾತ್ರ ಇವತ್ತು ಬರಬೇಕು ಅಂತ ಹೇಳಿದರೆ ಮತ್ತೆ ಸ್ವಲ್ಪ ಸುಲಭ ಆಗ್ಬೋದು ಮಹಿಳೆಯರಿಗೆ. ಈ ಮಕ್ಕಳು ಎತ್ತಿಕೊಂಡು, ಮಕ್ಕಳು ಪ್ರಾಯದವರು ಕಾಫಿ ಟಿಫಿನ್ ಏನಿಲ್ಲದೆ ಬೆಳಿಗ್ಗೆ ಎದ್ದುಕೊಂಡು ಬರಬೇಕು. ಮಹಿಳೆಯರಿಗೆ ಒಬ್ಬೊಬ್ಬರಿಗೆ ಕಷ್ಟ ಆಗ್ತದೆ, ಮನೆಯವರು ಬರಬೇಕು, ಸ್ವಲ್ಪ ಸಮಸ್ಯೆ ಆಗ್ತದೆ. ಇದಕ್ಕೆ ಪರಿಹಾರ ಏನಾದರೂ ತಾವೇ ಮಾಡಬೇಕು ಅಂತ ಹೇಳ್ತಾ ಇದ್ದೇವೆ ಸರ್. ನಮಸ್ತೆ. ನಾನು ಇದು ಫಸ್ಟ್ ಟೈಮ್ ಬರ್ತಾ ಇರೋದು. ಸ್ಟಿಲ್ ನಾನು 4:45ಗೆ ಇಲ್ಲಿ ಬಂದಿದ್ದೇನೆ. ಸೊ ಹೊರಗಡೆ ತುಂಬಾ ಕತ್ಲೆ ಇರ್ತದೆ, ಹೆಣ್ಮಕ್ಳಿಗೆ ಯಾವುದೇ ಸುರಕ್ಷತೆ ಇರುವಂತಹ ಪ್ಲೇಸ್ ಆಗಿರುವುದಿಲ್ಲ. ಬಟ್ ಹಾಗೆ ಅಂತ ಹೇಳಿ ಆ ಒಂದು ಕ್ಯೂ ನಿಲ್ಲುವ ಸಿಸ್ಟಮ್ ನಮಗೋಸ್ಕರ ಮಾಡ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ 50 ಜನಕ್ಕೆ ಮಾತ್ರ ವಾರದಲ್ಲಿ 1 ದಿವಸದ ಕಾಲ ಸೊ ಫೈಲ್ ಮೂವ್ ಮಾಡ್ಲಿಕ್ಕೆ ಅಥವಾ ನಾವು ಅವರನ್ನ ಮಾತಾಡ್ಲಿಕ್ಕೆ ಸಿಗ್ತದೆ ನಮಗೆ. ನಾವು ಮುಂದೆ ಹೋಗೋಣ. ಮೋಕ್ಷ ಅವರಿದ್ದಾರೆ. ಸರ್ ಮೇಡಮ್, ಏನು ಹೇಳ್ತೀರಿ? ಅಂದ್ರೆ ಈಗ ತುಂಬಾ ಜನ ಇಲ್ಲಿ ಕಣ್ಣೀರು ಹಾಕುವವರಿದ್ದಾರೆ. ಅಂದ್ರೆ ಬೆಳಗ್ಗೆ 4 ಗಂಟೆ ಬಂದು ಕ್ಯೂ ನಿಲ್ಬೇಕು, ಯಾಕಂದ್ರೆ 55 ಜನಕ್ಕೆ ನೀವು ಅವಕಾಶ ಕೊಡೋದು ಅಂತ. ಬೆಳಗಿಂದ ಸಂಜೆ ಜನಕ್ಕೆ 55 ಜನಕ್ಕೆ ಆಗ್ಬೋದು. ಏನು ಇಷ್ಟೊಂದು ಸಮಸ್ಯೆ ಯಾಕೆ ಆಗ್ತಿದೆ? ಸರ್, ಈಗ ನಾನು ಮೂಡಬಿದ್ರೆ ಯೋಜನಾ ಪ್ರಾಧಿಕಾರದಲ್ಲಿ ಪ್ರಭಾರದಲ್ಲಿ ಇದ್ದೇನೆ. ಅಂದರೆ ವಾರದಲ್ಲಿ ನಾನು ಇದು ನಗರ ಮತ್ತು ಗ್ರಾಮಾಂತರ ಯೋಜನಾ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಕೆಲಸ ಮಾಡಿ ಪ್ರಭಾರದಲ್ಲಿ ವಹಿಸಿಕೊಂಡಿರೋದ್ರಿಂದ ವಾರದಲ್ಲಿ ನಾನು 3 ದಿನ ಇಲ್ಲಿ ಬರ್ತೇನೆ. ವಾರದಲ್ಲಿ 1 ದಿನ ಈ ತಾಲೂಕ್ ಪಂಚಾಯತ್ ಕಚೇರಿ, ವಾರದಲ್ಲಿ 1 ದಿನ ನಗರ ಪಂಚಾಯತ್, ಇನ್ನೊಂದು ದಿನ ಶನಿವಾರ ಸ್ಥಳ ಪರಿಶೀಲನೆ ಮತ್ತು ಕಡತಗಳ ಪರಿಶೀಲನೆ. ಇಲ್ಲಿ ಏನಾಗ್ತಿದೆ ಅಂದರೆ ಸ್ಟಾಫ್ ನಮಗೆ ಇಲ್ಲ. ನನಗೆ ಅಂದರೆ ನಾನೊಬ್ಬಳೇ ಮಾಡಬೇಕಾಗಿರೋದ್ರಿಂದ ಸಮಸ್ಯೆ. ಮತ್ತು ಜನ ಬೇಗ ಬರ್ತಾರೆ ಅಂತ ಹೇಳಿದರೆ ನಾವು ಯಾರಿಗೂ ಖಂಡಿತವಾಗಿ ಬೇಗ ಬನ್ನಿ ಅಂತ ಹೇಳಿದ್ರು. 9:15 ನಂತರನೇ ಟೋಕನ್ ಕೊಡೋದು. ಟೋಕನ್ ಸಿಸ್ಟಮ್ ಯಾಕೆ ಮಾಡಿದ್ದೇವೆ ಅಂತ ಹೇಳಿದ್ರೆ ಇಲ್ಲಿ ಸಿಬ್ಬಂದಿ ಕೊರತೆ ಇದೆ, ಕಡತಗಳು ತುಂಬ ಇದೆ. ಅಂದರೆ ಹುಡುಕ್ಬೇಕಲ್ಲ, ಆ ಕಡತಗಳ ಹುಡುಕಿ ಅವರಿಗೂ ಕೂಡ ಎಷ್ಟು ಜನ ಬಂದಿದ್ದಾರೆ, ಯಾವ ಕಡತ ಇದೆ ಅಂತ ಹುಡುಕಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಆದ್ರಿಂದ ನಾವು 9:15 ನಂತರ ಇದನ್ನು ಕೊಡ್ತೇವೆ. ಯಾರನ್ನು ನಾವು ಬೇಗ ಬರಲೇಬೇಕು ಅಂತ ಖಂಡಿತವಾಗ್ಲೂ ಯಾರಿಗೂ ಹೇಳಲಿಲ್ಲ ಸರ್. ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ, ಬರಬೇಡಿ, ಆಮೇಲೆ ಬನ್ನಿ, ಒಂದು 9 ಗಂಟೆ 9:15 ನಂತರವೇ ಬನ್ನಿ, ನಾವು ಕೊಡೋದೇ ಆಮೇಲೆ ನಿಮ್ಮನ್ನು ಅಟೆಂಡ್ ಮಾಡ್ತೇವೆ. ನನಗೆ ಮ್ಯಾಕ್ಸಿಮಮ್ ಒಂದು 50-55 ಅಟೆಂಡ್ ಮಾಡ್ಬೋದು. ಯಾಕಂದರೆ ಒಬ್ಬೊಬ್ಬರಿಗೆ 10 ನಿಮಿಷ ಕೊಡಲೇಬೇಕು. ಬಿಲ್ಡಿಂಗ್ ಲೈಸೆನ್ಸ್ ಎಲ್ಲ ತುಂಬ
ಇರೋದ್ರಿಂದ ಕರೆಕ್ಷನ್ ಅದು ನಂಗೆ 10 ನಿಮಿಷ ಬೇಕು ಮ್ಯಾಕ್ಸಿಮಮ್. ನನಗೆ ಒಂದು 50 to 55 ಫೈಲ್ಸ್ ನೋಡ್ಬೋದು ಒಂದು ದಿನ. ಅಷ್ಟು ನಾನು ನೋಡ್ತಾ ಇದ್ದೇನೆ ಫೈಲ್ಸ್ ಕೂಡ, ಹಾಗಾಗಿ ಸಮಸ್ಯೆ. ಈಗ ಕೆಲವರು ಹೇಳ್ತಾರೆ ಮೇಡಮ್, ಒಬ್ಬೊಬ್ಬರೇ ನಾವು 6 ಸಲ ಬಂದೇವೆ, ಇದು 4ನೇ ಸಲ ಅಂತ. ಯಾಕೆ ಅವರು 6 ಸಲ ಯಾಕೆ ಬರಬೇಕು? ಒಮ್ಮೆ ಬಂದಾಗಲೇ ಅವರದ್ದು ಎಲ್ಲ ಫೈಲನ್ನು, ಎಲ್ಲ ಡಾಕ್ಯುಮೆಂಟನ್ನು ಹೇಳಲಿಕ್ಕೆ ಆಗೋದಿಲ್ವಾ? ಖಂಡಿತವಾಗ್ಲೂ ಕೊಡ್ತೇವೆ ಸರ್, ನಾವು ಹಿಂಬಾರ ಕೊಡ್ತೇವೆ. ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಹಿಂಬಾರ ಕೊಡ್ತೇವೆ. ಆ ಡಾಕ್ಯುಮೆಂಟ್ಸ್ ತರ್ತಾರೆ. ಕೆಲವು ಸಲ ಡ್ರಾಯಿಂಗ್ ಅಲ್ಲಿ ಕರೆಕ್ಷನ್ ಇದ್ರೆ ನಾವು ಕೊಡ್ತೇವೆ. ಆ ಇಂಜಿನಿಯರ್ಸ್ ಬಂದು ಫಾಲೋ ಅಪ್ ಮಾಡಿ ಖಂಡಿತವಾಗ್ಲೂ ಒಂದೇ ದಿನದಲ್ಲಿ ಆಗ್ತದೆ. ಯಾಕೆ ಫೈಲ್ಸ್ ಆಗಲಿ, ತುಂಬಾ ಫೈಲ್ಸ್ ಕ್ಲಿಯರ್ ಮಾಡಿದ್ದೇವೆ. ಒಂದು 600-700 ಫೈಲ್ಸ್ ನಾನು ಬಂದ ಮೇಲೆ ನಾನು ಕ್ಲಿಯರ್ ಮಾಡಿದ್ದೆ. ನಂಬರ್ಸ್ ಬೇಕಿದ್ರೆ ಕೊಡ್ಬೋದು. ಮೇಡಮ್, ಒಂದು ಎಷ್ಟು ಫೈಲ್ ಇದೆ ಇಲ್ಲಿ? ಯಾವುದು ಈಗ ಪೆಂಡಿಂಗ್? ಈಗ ಪೆಂಡಿಂಗ್ ಅಂತ ನಮ್ಮ ವಿದಿನ್ ಟೈಮ್ ಲಿಮಿಟ್ ಅಲ್ಲೇ ಇರೋದು ಸರ್. ಯಾವುದು ಪೆಂಡಿಂಗ್ ಅಂತ ಇಲ್ಲ. ಯಾವುದು ಟೈಮ್ ಲಿಮಿಟ್ ಅಲ್ಲಿ ಬರ್ತದೆ 15 days ಒಳಗೆ ಕ್ಲಿಯರ್ ಆಗ್ತದೆ ಅನ್ಸೋದು. ಪೆಂಡಿಂಗ್ ಫೈಲ್ಸ್ ಅಂತ ಯಾವುದು ಇಲ್ಲ. ಈ ಹಿಂದೆ ಯಾವುದು ಇತ್ತು ಎಲ್ಲವೂ ಕ್ಲಿಯರ್ ಆಗಿದೆ. ಜನ ತಮ್ಮ ನೋವನ್ನು ಹೇಳ್ಕೊಂಡಿದ್ದಾರೆ, ನೀವು ನಿಮ್ಮ ಪ್ರೆಷರ್ ಅನ್ನ ಹೇಳ್ಕೊಳ್ಳಿ. ಎಷ್ಟು ಪ್ರೆಷರ್ ಇದೆ? ತುಂಬಾ ಇದೆ. ತುಂಬಾ ಪ್ರೆಷರ್ ಇದೆ. ಅಂದ್ರೆ ಎಲ್ಲಾ ಕಡೆನೂ ಮ್ಯಾನೇಜ್ ಮಾಡಬೇಕು. ಮೂಡಬಿದ್ರೆ ಇದು ಕಚೇರಿ ಯಾರಾದ್ರು ಸ್ಟಾಫ್ ಕೊಟ್ರೆ ನಮಗೆ ಹೆಲ್ಪ್ ಆಗ್ಬೋದು. ಮೂಡ ಕಚೇರಿಯ ಮುಂಭಾಗದಲ್ಲಿದ್ದೇವೆ. ಅಧಿಕಾರಿಗಳು ಹೇಳ್ತಾರೆ ಏನು ಅಂತಂದ್ರೆ, ಯಾವುದೇ ಕಾರಣಕ್ಕೂ ನೀವು 4 ಗಂಟೆಗೆ ಬರಬೇಡಿ, ಇಷ್ಟು ಹೊತ್ತು ನಿರಂತರವಾಗಿ ಬಂದು ಇಲ್ಲಿ ನಿಲ್ಲಬೇಡಿ ಅನ್ನುವಂಥದ್ದು ಖಂಡಿತ. ಆದರೆ 50ರಿಂದ 55 ಜನ ಮಾತ್ರ ಅವರಿಗೆ ಅಟೆಂಡ್ ಮಾಡ್ಲಿಕ್ಕೆ ಆಗ್ತದೆ ಅಂತಂದಾಗ ಬಹಳಷ್ಟು ನಮ್ಮದು ಇವತ್ತು ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಜನರು ಬೆಳಿಗ್ಗೆ ಬೇಗ ಬಂದು ಟೋಕನ್ಗೆ ಲೈನ್ ನಿಲ್ಲುವಂತಹದ್ದನ್ನು ಕೂಡ ಮಾಡ್ತಾರೆ. ಇದೀಗ ಟೋಕನ್ ಕೊಟ್ಟವರಿಗೆ ಇದೀಗ ಇವತ್ತು ಅವರನ್ನು ಅಟೆಂಡ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅಧಿಕಾರಿ ಕೂಡ ಹೇಳುವಂಥದ್ದು ತಮಗೆ ಏನು ಪ್ರಾಬ್ಲಮ್ ಇದೆ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾರೆ. ಇಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ, ಅವರು ಪ್ರಭಾರ ಬೇರೆ ಕಡೆಯವರು, ಇಲ್ಲಿಗೆ ಒಂದು ಶಾಶ್ವತವಾದಂತಹ ಪರಿಹಾರ ಆಗಬೇಕು, ಇದಕ್ಕೆ ಸೂಕ್ತವಾದಂತಹ ಪರಿಹಾರ ಆದಷ್ಟು ಬೇಗ ಕಂಡುಕೊಳ್ಳಬೇಕು ಅನ್ನುವಂತಹದ್ದು ಎಲ್ಲರ ಆಗ್ರಹ. ಅದರಿಂದ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಆದಷ್ಟು ಬೇಗ ಈ ಒಂದು ನರಕಾಯತನಕ್ಕೆ ಅಥವಾ ಈ ರೀತಿಯಾದಂತಹ ಒಂದು ಕಣ್ಣೀರು ಹಾಕ್ತಾ ಇರುವಂತಹ ನಿಮ್ಮ ಮತದಾರರಿಗೆ ಕೂಡಲೇ ಸ್ಪಂದನೆಯನ್ನು ನೀಡಬೇಕು. ಇಂತಹ ಕಣ್ಣೀರು ಹಾಕುವಂಥದ್ದು ನಿಲ್ಲಬೇಕು ಅನ್ನುವಂತಹದ್ದು ನಮ್ಮ ಆಗ್ರಹ, ಆಶಯ. ನಿಶಾನ್ ಬಂಗೇರ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.